ಕಿಲಾರ್ಲಹಳ್ಳಿ ಗ್ರಾಮದಲ್ಲಿ ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ವಿಜೇತ ತಂಡಗಳಿಗೆ ಕಾಂಗ್ರೆಸ್ ಕ್ರಿಕೆಟ್ನ ಪ್ರಬಲ ಆಕಾಂಕ್ಷಿ ಎಚ್.ವಿ. ವೆಂಕಟೇಶ್ ಅವರು ಪ್ರಶಸ್ತಿ ವಿತರಿಸಿ ಪ್ರೋತ್ಸಾಹಿಸಿದರು. ಪಾವಗಡ ತಾಲೂಕಿನ ಕಿಲಾರ್ಲಹಳ್ಳಿ ಗ್ರಾಮದಲ್ಲಿ ಎಚ್.ವಿ. ವೆಂಕಟೇಶ್ ಅವರ ಅಭಿಮಾನಿ ಬಳಗದ ವತಿಯಿಂದ ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ವೆಂಕಟೇಶ್ ಅವರನ್ನು ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದರು. ಎಚ್.ವಿ. ವೆಂಕಟೇಶ್ ಇವರ ಸಹಕಾರದೊಂದಿಗೆ ಮಾರುತಿ ನಾಯಕ್ ಮತ್ತು ಮನು ನಾಯಕ್ ಅವರು ಈ ಟೂರ್ನಮೆಂಟನ್ನು ಆಯೋಜಿಸಿದ್ದು, ಪಂದ್ಯಾಟದಲ್ಲಿ ಗೆಲುವು ಸಾಧಿಸಿದ ಕ್ರೀಡಾಪಟುಗಳಿಗೆ 2 ತಂಡಗಳಿಗೆ ವೆಂಕಟೇಶ್ ಅವರು ಪ್ರಶಸ್ತಿ ವಿತರಿಸಿದರು. ಇದೇ ವೇಳೆ ಎಲ್ಲ ಕ್ರೀಡಾಪಟುಗಳು ಸಮಾಧಾನಕರ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ಕನ್ನಮೇಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನರಸಿಂಹಪ್ಪ, ವಿರಲ್ನಗೊಂದಿ ಸಬ್ ರಿಜಿಸ್ಟ್ರಾರ್ ನಾಗರಾಜು, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸುಜಿತ್, ಡಾಕ್ಟರ್ ಕಿಲಾರ್ಲಹಳ್ಳಿ, ಮಾರುತಿ ಆರ್.ಎಂ.ಪಿ, ಪತ್ರಕರ್ತ ಚಿತ್ತಗಾನಹಳ್ಳಿ ಚಂದ್ರಶೇಖರ, ಮಾಜಿ ಎಪಿಎಂಸಿ ಸದಸ್ಯ ಶಿವಮೂರ್ತಿ, ಸಿಮೆಂಟ್ ಇಟ್ಟಿಗೆ ಮಾಲೀಕ ನಾಗೇಶ್ ನಾಯಕ, ಕೋಳಿ ಅಂಗಡಿ ಮಾಲೀಕರಾದ ಕೃಷ್ಣಮೂರ್ತಿ ಕಿಟ್ಟಿ, ಮುರಳೀಕೃಷ್ಣ, ಶಿವಣ್ಣ ದೇವರಹಟ್ಟಿ, ಮಹಾಲಿಂಗಪ್ಪ, ನರಸಣ್ಣ, ನಾರಾಯಣಪ್ಪ, ಕಾದ್ರಪ್ಪ, ಸಿ.ಕೆ.ಪುರ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ರಾಮಪ್ಪ, ಸಿ.ಕೆ.ಪುರ, ಪಾವಗಡ. ಸೆಕೆಂಡ್ ಟೀಮ್ ಬರ್ರಿ ಬರ್ರಿ ಅವ್ರಿಗೆ ಸ್ವಲ್ಪ ಇದು ಅವಕಾಶ ಬಾಬು ಬಾಬಾ